ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮಾಸಿಕ ಕುಂದುಕೊರತೆ ಸಭೆಯು ಕಾನೂನು ಮತ್ತು ಸುವ್ಯವಸ್ಥೆಯ ಡಿಸಿಪಿ ಹರಿರಾಮ್ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಕಮಿಷನರ್ ಕಚೇರಿಯಲ್ಲಿ ಜರುಗಿತು. ಸಭೆಯಲ್ಲಿ ದಲಿತ ಮುಖಂಡ ಸದಾಶಿವ ಉರುವಷ್ಟೂರ್ ಮಾತನಾಡಿ, ನಗರ ಪ್ರದೇಶದಲ್ಲಿ ದೈವಸ್ಥಾನದ ಕಾಣಿಕೆ ಹುಂಡಿ ಅಪವಿತ್ರಗೊಳಿಸಿದ ಆರೋಪಿಗಳನ್ನು ಶೀಘ್ರದಲ್ಲೇ ಪತ್ತೆ ಮಾಡಬೇಕು. ಇನ್ನು ಸಮಾಜದಲ್ಲಿ ಶಾಂತಿಗೆಡಿಸುವ ಪ್ರಯತ್ನಗಳು ನಡೆಯುತ್ತಿದೆ ಎಂದು ಸಭೆಯ ಗಮನ ಸೆಳೆದರು. ಆ ಏರಿಯಾದಲ್ಲಿ ಒಂದು ಆರಾಧ್ಯ ದೈವದ ಕೋಟೆ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಇತ್ತೀಚೆಗೆ ಒಂದು ಯಾರ ಕಿಡಿಗೇಡಿಗಳು ಬಂದಲ್ಲಿ ನಮ್ಮ ದೈವದ ಕಾಣಿಕೆ ಡಬ್ಬೆ ಈ ಕಾಂಡೋಮ್ ಮತ್ತು ಈ ಥರ ಒಂದು ಅವಹೇಳನವಾದ ಒಂದು ಕೆಲವು ಈ ವಿಚಾರವನ್ನು ಬರ್ತವೆ. ಈ ಡಬ್ಬಿಗೆ ಆಗಿ ಹೋಗಿದ್ದಾರೆ. ಇದು ಸಮಾಜದಲ್ಲಿ ಶಾಂತಿ ಕದಡುವ ಒಂದು ಕೆಲಸಗಳು ಇಲ್ಲಿ ನಡೀತಿದೆ. ಇನ್ನೊಂದು ವಿಚಾರದಲ್ಲಿ ಈಗಾಗಲೇ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಇದನ್ನು ಪತ್ತೆ ಹಚ್ಚುವಂಥ ಪೊಲೀಸ್ ಇಲಾಖೆಯವರು ಆದಷ್ಟು ಶೀಘ್ರದಲ್ಲಿ ಇದನ್ನು ಮಾಡಬೇಕಂತ ಈ ನಾನು ಸಭೆಯಲ್ಲಿ ಮಾಡ್ತೀನಿ. ಈ ಪತ್ರದಲ್ಲಿ ಈ ಮೂರ್ತಿ ಪೂಜೆಯನ್ನು ವಿರೋಧಿಸುವಂಥ ಕೆಲವು ಶಬ್ದಗಳನ್ನಲ್ಲಿ ಅವರು ಬರಹದಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಎರಡು ಥರದ ಒಂದು ವಿಚಾರಗಳು ಬರ್ಬೋದು. ಒಂದು ಧರ್ಮವನ್ನು, ಮೂರ್ತಿ ಪೂಜೆಯನ್ನು ವಿರೋಧಿಸುವಂಥ ಒಂದು ಧರ್ಮವನ್ನು ಈ ಥರ ಒಂದು ಪತ್ರದಲ್ಲಿ ನಾವು ಡಬ್ಬಿಯಲ್ಲಿ ಹಾಕಿದರೆ, ಕಾಣಿಕೆ ಡಬ್ಬಿಯಲ್ಲಿ ಹಾಕಿದರೆ, ಒಂದು ಧರ್ಮದ ಮೇಲೆ ಜನರು ಒಂದು ಹಾರಿ ಅವರ ವಿರುದ್ಧವಾಗಿ ಒಂದು ಈ ಕೋಮು ಒಂದು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಸಿಪಿ ಹರಿರಾಮ್ ಶಂಕರ್ ಅವರು, ಈಗಾಗಲೇ ತನಿಖೆ ಹಂತದಲ್ಲಿದೆ, ಶೀಘ್ರವೇ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದೆಂದು ಹೇಳಿದರು. ನಾವು ಎಫರ್ಟ್ಸ್ ಮಾಡಿದ್ವಿ, ತುಂಬ ಎಫರ್ಟ್ಸ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಒಂದು 3-4 ಜನರಿಗೆ ನಾವು ಸ್ಪೆಸಿಫಿಕ್ ಆಗಿ ಎನ್ಕ್ವೈರಿ ಕೂಡ ಮಾಡಿದ್ವಿ. ಈಗ ರೀಸೆಂಟ್ಲಿ ಗೋವಾದಲ್ಲಿ ಸಿಕ್ಕಿದ ಏನು ಬರಹ ಏನಿದೆ ಅದರಲ್ಲೂ ಮತ್ತೆ ಕಳೆದ ಕೇಸ್ಗಳಲ್ಲೂ ತುಂಬ ಸಿಮಿಲಾರಿಟಿ ಇದೆ. ಮೆಸೇಜಸ್ಗಳು ಸಿಮಿಲಾರಿಟಿ ಇದೆ. ಇವನ್ ಟು ಸಮ್ ಎಕ್ಸ್ಟೆಂಟ್ ಹ್ಯಾಂಡ್ ರೈಟಿಂಗಲ್ಲಿ ಸಿಮಿಲಾರಿಟಿ ಇದೆ. ಪ್ರಾಬ್ಲಮ್ ಏನಂದರೆ ದೈವಸ್ಥಾನಗಳಲ್ಲಿ ಈ ಕಾಣಿಕೆ ಹುಂಡಿ ಏನಿದೆ ತಿಂಗಳಿಗೆ ಒಮ್ಮೆ ಓಪನ್ ಮಾಡ್ತಾರೆ. ಅದು ಎರಡನೇದು CCTV ಕ್ಯಾಮ್ರಾಸ್ ಇರಲ್ಲ, ಯಾವುದು ಫಾಲೋ ಮಾಡ್ಲಿಕ್ಕೆ ಇರಲ್ಲ, ಅಂದರೆ ಹೋಗೋ ದಾರಿಗೂ ಇರಲ್ಲ. ದೇವಸ್ಥಾನದಲ್ಲೂ CCTV ಕ್ಯಾಮ್ರಾ ಇದೆ. ಸೊ ಈ ಒಂದು ತಿಂಗಳ ಒಳಗಡೆ ಈಗ ನಾನೊಂದು 100 ರೂಪಾಯಿ ನೋಟ್ ಒಳಗೆ ಹೇಗೆ ಇರ್ತೀನಿ ಅದೇ ತರಹ ಹೋಗಿ ಬರೆದಿಟ್ಟ ಪೇಪರ್ ಅದೇ ತರಹ. ಅದಕ್ಕೆ ಪ್ರಾಕ್ಟಿಕಲಿ ಇದರಲ್ಲಿ ಇನ್ವೆಸ್ಟಿಗೇಷನ್ಗೆ ಡಿಫಿಕಲ್ಟೀಸ್ ಇದೆ. ಆದರೂ ಈ ನಾವು ಹಾಗೆ ಡಿಫಿಕಲ್ಟ್ ಇದೆ ಅಂತ ಹೇಳಿ ಬಿಟ್ಬಿಟ್ಟ ವಿಷಯವನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಈವನ್ ಈ ಕೇಸ್ ಕೂಡ ನಾವು FIR ಮಾಡಿ ಸೆಕ್ಷನ್ಸ್ ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಸೆಕ್ಷನ್ಸೇ ಹಾಕಿದ್ದೀವಿ ನಮ್ಮ ಕಾನೂನು ಪ್ರಕಾರ. ಆದಷ್ಟು ಸೀರಿಯಸ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ. ಬಟ್ ಇಟ್ ಇಸ್ ನಾಟ್ ಅನ್ ಈಸಿ ಕೇಸ್. ಇನ್ನು ಉರುವಷ್ಟೂರ್ನ ಮೂಡ ಕಚೇರಿಯಲ್ಲಿರುವ CRLನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡುತ್ತಿಲ್ಲ ಎಂದು ಸದಾಶಿವ ಸಭೆಯ ಗಮನವನ್ನ ಸೆಳೆದರು. ನಾನೊಂದು ಕಂಪ್ಲೇಂಟ್ ಕೊಟ್ಟು ಒಂದು 5-6 ತಿಂಗಳಾಯ್ತು. ಇಷ್ಟ ನನಗೊಂದು ಕಿಂಬರ ಕೊಡಲಿಲ್ಲ, ಅದರ ಮಾಹಿತಿಯನ್ನು ಕೊಡ್ತಿಲ್ಲ. ನಾನು ಎಲ್ಲಿವರೆಗೆ ಅಂತ ಹೇಳಿ ಅದು ಸಿಬ್ಬಂದಿಗಳಿಗೆ ಒಂದು 10 ಪೈಸೆ ವರ್ಕ್ ಇಲ್ಲ. 7 ಜನ ಅಲ್ಲಿ ವರ್ಕರ್ಸ್ ಇರ್ಬೋದು, ಒಂದು 10 ಪೈಸೆ ಕೆಲಸ ಮಾಡ್ತಿಲ್ಲ ಇಲಾಖೆಯಲ್ಲಿ ಸಮರ್ಥಕರು. ನಾವು ಹೇಳೋದು ನಮ್ಮ ದಲಿತರಿಗೆ ಒಂದು ಮೀಸಲಾದಂಥ ಒಂದು ಸಂಸ್ಥೆ ಅದು CSL ಅದು. ನಮ್ಮ ಸಮಸ್ಯೆನ ಯಾವ ಠಾಣೆಯಲ್ಲಿ ಯಾವ ಇಲಾಖೆಯಲ್ಲಿ ಕೇಳಿದ್ರೆ ನಾವು ಕೇಳ್ತೇವೆ ಅಂತ ಹೇಳುವ ಒಂದು ಸಂಸ್ಥೆ ಅದು CSL ಬಿಲ್ಡಿಂಗ್ ಆಫೀಸ್. ಅಲ್ಲಿ ಹೋಗಿ ಇನ್ಸ್ಪೆಕ್ಟರ್ ಸರಿಯಾಗಿಲ್ಲ, ಸರಿಯಾದ ಮಾಹಿತಿ ಕೊಡ್ತಿಲ್ಲ ನಮಗೆ. ನಾವು ಒಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ಲಿವರೆಗಿಂದ ಆ ಕಂಪ್ಲೇಂಟ್ ನಾನು ಕೊಡುವಾಗ ನಿಮ್ಮ ಸಿಬ್ಬಂದಿಯನ್ನು FBC ನಾನು ಕೊಟ್ಟಿದ್ದೀನಿ. ನಿದ್ದೆ ಹೊಡಿತಿರ್ತಾರೆ, ಅಲ್ಲಿ ನಿದ್ದೆ ಹೊಡಿತಿರ್ತಾರೆ ಟೇಬಲಲ್ಲಿ. ನಾನು FBC ನಾನು ಇಷ್ಟಕ್ಕೆ ಮಾಹಿತಿ ಕೊಡಲಿಲ್ಲ. ಈ ವೇಳೆ ಡಿಸಿಪಿ ವಿನಯ್ ಗಾಂವ್ಕರ್ ಭಾಗಿಯಾಗಿದ್ದರು.